ಮಂಗಳೂರಿನ ಕೊಡಿಯಲ್ಬೈಲ್ನ ದಿ ಓಷನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ಸ್ಪೆಕ್ಟ್ರಮ್ 2026 ಒಂದು ದಿನದ ಹೃದ್ರೋಗ ಸಮ್ಮೇಳನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಸ್ಪೆಕ್ಟ್ರಮ್ ಒಂದು ದಿನದ ಹೃದ್ರೋಗದ ಸಮ್ಮೇಳನಕ್ಕೆ ಗಣ್ಯರಿಂದ ಚಾಲನೆ ಸಿಕ್ಕಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ನವದೆಹಲಿಯ ಎನ್ಎಂಸಿ ವೈದ್ಯಕೀಯ ಮೌಲ್ಯಮಾಪನ ಮತ್ತು ರೇಟಿಂಗ್ ಮಂಡಳಿಯ ಅಧ್ಯಕ್ಷರಾದ ಡಾ ಎಂಕೆ ರಮೇಶ್, ಕಾರ್ಯಾಗಾರದ ಮೂಲಕ ಜ್ಞಾನವನ್ನು ವೃದ್ಧಿಸಲು ಸಾಧ್ಯ. ಪ್ರಸ್ತುತ ದಿನಗಳಲ್ಲಿ ತಾಂತ್ರಿಕ ವರ್ಗಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಹೊಸ ತಂತ್ರಜ್ಞಾನಗಳ ಬೆಳವಣಿಗೆ ಆಗುತ್ತಿದೆ ಎಂದು ಹೇಳಿದರು. The one is the best content is not the one who interviews the most, one who interviews the best and only when necessary. And such conferences should help you in integrating those qualities. And I will not talk much, as I told you actually, whatever is people you borrowed knowledge. I just welcome you to come to NMC, interact with us. We can make a regular channel of interaction, open our doors. We'll come and guide us. What changes you would like to bring into a system? For example, DM courses or MD courses, what subjects to be involved, how to restructure. We are open to even to total restructure of the MBBS curriculum itself. So all these things actually, you should come and pressurize us. We will welcome with open minds. Having said this, I thank Dr. Manjunath for having invited me here and wish the conference very best. And I wish that we'll have a good discussions in the conference. Thank you very much. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಎಜೆ ಶೆಟ್ಟಿ ಅವರು 2012ರಲ್ಲಿ ಆರಂಭವಾದ ಈ ಸಮ್ಮೇಳನವು ಇದೀಗ 15ನೇ ಆವೃತ್ತಿಯಾಗಿದೆ. ಹಲವಾರು ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಕಾರ್ಯಾಗಾರದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಇದನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. This team of cardiologists in our AJ hospital have been giving good treatment and doing good work by assessing the patient to maximum extent. Dr. B.V. Manjunath has been working with AJ Hospital since 24 years and has been organizing this program since 2012, along with the team of doctors successfully. These kind of programs help to change the latest development in the healthcare system and also to the postgraduate and practicing doctors. I hope this symposium will shed light on all the important aspects and help the cardiologists, physicians and their professional excellence. ಇದೇ ವೇಳೆ ಡಾಕ್ಟರ್ ಎಂಕೆ ರಮೇಶ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಘಟನಾ ಅಧ್ಯಕ್ಷರಾದ ಡಾಕ್ಟರ್ ಬಿವಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಪುರುಷೋತ್ತಮ್, ಸಲಹೆಗಾರ ಡಾಕ್ಟರ್ ಅಶೋಕ್ ಹೆಗಡೆ, ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಡಾಕ್ಟರ್ ಅಮಿತಾ ಪಿ ಮಾರ್ಲಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. 2012ರಿಂದ ಆರಂಭವಾದ ಈ ಸಮ್ಮೇಳನವು ಇಂದು 15ನೇ ಆವೃತ್ತಿಯಾಗಿದೆ. ಕರ್ನಾಟಕ ಹಾಗೂ ನೆರೆಯ ರಾಜ್ಯಗಳಿಂದ ಸುಮಾರು 250 ಪ್ರತಿನಿಧಿಗಳು, ಇದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಹೃದ್ರೋಗ ಮತ್ತು ವೈದ್ಯಕೀಯ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹೃದ್ರೋಗ ಕ್ಷೇತ್ರದ ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು, ಚರ್ಚೆಗಳು ಮತ್ತು ಸಂವಾದಾತ್ಮಕ ಅಧಿವೇಶನ ನಡೆದವು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.